ಬೆಳಕೆ ಕೈ ಹಿಡಿದು ಮುನ್ನಡೆಸು ನನ್ನನ್ನು ಎಂದು ಈ ಹೆಣ್ಣು ಜೀವ ಸರ್ವಶಕ್ತ ಭಗವಂತನಲ್ಲಿ ವಿನಂತಿಸುತ್ತಿದೆ. ಪದವಿನಂಗಡಿ ಸಮೀಪದ ಈ ಮನೆಗೆ ಗೆಳೆಯ ಸಂಜಿತ್ ಶೆಟ್ಟಿ ನಮ್ಮನ್ನು ಕರೆದುಕೊಂಡು ಹೋದಾಗ ಆ ಜೀವ ಹಾಸಿಗೆಯಲ್ಲಿ ಮಲಗಿತ್ತು. ಎಷ್ಟು ವರ್ಷದಿಂದ ಹೀಗೆ ಮಲಗಿದ್ದಾಳೆ ಎಂದು ನಾವು ಆಕೆಯ ತಾಯಿ ಮೀನಾಕ್ಷಿಯವರಲ್ಲಿ ಕೇಳಿದೆವು. ಅವರ ಉತ್ತರ ಕೇಳಿ ಮನಸ್ಸು ಒಮ್ಮೆ ದಸಕ್ಕೆಂದಿತು. ಹೌದು, 12 ವರ್ಷಗಳಿಂದ ಆಶಾಲತಾ ಹಾಸಿಗೆ ಹಿಡಿದಿದ್ದಾರೆ. ಅವರೀಗ ಮಾತನಾಡುವ ಸ್ಥಿತಿಯಲ್ಲಿಲ್ಲ. ಅವರು ಕಳೆದ ಇಡೀ ದಶಕ ಮಾತನಾಡಿಲ್ಲ. ಟಿವಿ ಟರೆ ನೋಡುತ್ತಾರೆ. ಅವರಿಗೆ ಎಷ್ಟು ಅರ್ಥವಾಗುತ್ತದೋ ಗೊತ್ತಿಲ್ಲ. ಕೆಲವೊಮ್ಮೆ ಮನೆಯ ಮಾಡು ನೋಡಿ ನಗುತ್ತಾರೆ. ಟ್ಯೂಬ್ನಲ್ಲಿ ದ್ರವ ರೂಪದ ಆಹಾರವನ್ನು ಅವರಿಗೆ ತಾಯಿ ನೀಡುತ್ತಾರೆ. ಮದ್ದು ನಿತ್ಯವೂ ನೀಡಬೇಕು. ಆಕೆಯನ್ನು ಇಡೀ ದಿನ ಆರೈಕೆ ಮಾಡಬೇಕಾಗಿರುವುದರಿಂದ ತಾಯಿ ಕೂಡ ಆಕೆಯೊಂದಿಗೆ ಇರಬೇಕಾಗಿದೆ. ನಾನು ಮಕ್ಕಳ ಫ್ಯಾಮಿಲಿ ಎಲ್ಲಿ ಇರ್ದು ಜಂಕುಲು ಎಲ್ಲಿ ಪುಟ್ಟಿನ ಬಾಲ್ಯ ಇರ್ದು ಆರಂಗಿನ ಸೀನಿಯರ್ ಆದಿತ್ತಾರೆ ಆಶಾಕ ಅಂಚೆ ಎಂಕುಲು ಒಟ್ಟಿಗೆ ಬೇರೆ ಕಂಡನಿ ಬೇರೆ ಜೋಕ್ಲು ಎಂಕು ಬರೋದು ಮೂರ್ದು ಟೋನಿತ್ತಿನ ನಕಲು ಅಣ್ಣವೇ ಲಾಸ್ಟ್ 10 ವರ್ಷದ ಇಂಚಿನ ಇನ್ಸಿಡೆಂಟ್ ಆಗಬೇಕಾ ಎಂಕ್ಲೆ ಬಂದು ಎಂಕ್ಲೆಗೆ ಬೇಜಾರದು ಬಂದು ಎಂಕ್ಲು ಒಟ್ಟಿಗೆ ಇತ್ತಿನಕುಲು ಆ ಅಕ್ಕನೊಟ್ಟಿಗೆ ನನ್ನನ ಕ್ಲಾಸ್ಮೇಟ್ ಆದಿತ್ತಾರೆ ಅಂಚೆ ಎಂಕ್ಲು ಪೂರ ಮೂಲ ಇತ್ತಿನಕುಲು ಅಂಚೆ ಎಂಕುಲು ಏಪಲ್ಲ ಏರಣ ಸಂಘ ಸಂಸ್ಥೆದಕ್ಕಲು ಆರಿ ತಕ್ಕ ಪಂಡೇರು ಆರೆಗೂ ತಿಂಗಳಿಗೂ ವರ್ಷಗೂ 1.5 ಲಕ್ಷ ಹಾಕೊಂಡು 1 ಲಕ್ಷ ಹಾಕೊಂಡು ಆರು ಇಲ್ಲಡು ಬಾಲೆನ್ ತುಪ್ಪುನ ಆರ್ಲ ದುಂಬು ಬೀಡಿಗಟ್ಟೊಂದು ಇತ್ತೀರಿ ತವಲೇಜ್ಜಿ ಇತ್ತಾರಿಗೆ ಬಾಲೆನ್ ತುಪ್ಪನ ಹಾಕೊಂಡು ಅರ್ನ ಕಂಡೆನವಳು ವಾಚ್ಮ್ಯಾನ್ ಬೇಲೆ ಮಲ್ಪೊಂಡು ರಡ್ಡು ಕೂಡ ಒಂಜಿ ಪೊಣ್ಣು ಮಗಲೆ ಮದ್ಮೆ ಆಂಡ್ ಕೂಡ ಒಂಜಿ ಮಗೆಯಲ್ಲಿ ಅಂಚೆ ಅಕುಲು ಏತು ಬೆಂಡಲ ಈ ಬಾಲ್ಯದ ವರ್ಷದ ಇಡೀ ಖರ್ಚಿತು ಏರ ಒಂದು ಐಕೆ ಇಂಕಿ ಎನ್ನ ಮಟ್ಟು ಇಂಕಿ ಏರು ಸಂಘ ಸಂಸ್ಥೆ ಅವಡು ಏರು ಜನಪ್ರತಿ ಏರು ಪಂಡಲ ಸುರುಗಿ ಎಂಗೆ ನೆನ ಬರ್ಪುಣಿ ಮಕ್ಕಳ ಕುಟುಂಬ ಏನು ಏಪಲ್ ಹೊಂದಿಪ್ಪೆ ದಾದ ಹೆಲ್ಪ್ ಇತ್ತು ಏರು ಮಲ್ಪೊಣಿತ್ತಲ್ಲ ಇಡೇಗೆ ಮಲ್ಪಲೆ ದಯಪಂಡ ಇನ್ನು ತೂನ ಒಂಜಿ ಬೇಜಾರು ಸಂಗಾಡಿ ಆರ ಅವೇ ಬೆಡ್ ಸಾಧಾರಣ ಒಂಜಿ 10-12 ವರ್ಷ ಮಿತ್ತಂಡು ಎತ್ತೋ ಒಂದು ಇಲ್ಲೇರ ಅಲ್ಪನಿ ಎಂಕುಲು ಏಪಲ್ ಬರೋಂದಿಪ್ಪ. ಮಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿನ ಸಂಸ್ಥೆಯೊಂದರಲ್ಲಿ ಕೆಲಸ ಗಿಟ್ಟಿಸಿಕೊಂಡ ಆಶಾಲತಳಿಗೆ ಆವತ್ತೊಂದು ದಿನ ಆರೋಗ್ಯ ಕೆಟ್ಟು ಹೋಗಿತ್ತು. ನಂತರ ನಡೆದದ್ದು ಘೋರ ದುರಂತದ ಆರಂಭ. ಅದನ್ನು ಆ ಹೆಣ್ಣು ಮಗಳ ತಾಯಿ ನೆನಪಿಸಿಕೊಳ್ಳುತ್ತಾರೆ, ಕೇಳಿ. ಇತ್ತೆ ನಮ್ಮ ಆಶಾಲತನ ಇಲ್ಲದ ಉಲ್ಲ ನಮ್ಮೊಟ್ಟಿಗೆ ಪಾತೆರ್ರೆ ಆರ್ನ ಅಪ್ಪೆ ಅಮ್ಮ ಮೀನಾಕ್ಷಿ ಉಳ್ಳರ ಅಕ್ಕ ಏಪ ಇಂಚ ಒಂಜಿ ಪರಿಸ್ಥಿತಿ ಆಂಡ 2015 ಸ್ವೀಡಾಯಿನಿ ಅಲ್ಲಿ ಬ್ಯಾಂಗ್ಳೂರು ಇತ್ತಲ್ಲ ಅಲ್ಲಿ ಒಂಜಿ ಕನ್ಸ್ಟ್ರಕ್ಷನ್ ಕಂಪನಿ ಬೇಲೆಗಿತ್ತಲ್ಲ ಅಂಚ ಅಲ್ಲಿಗೆ ಬಂಜಿ ಬೇನೆ ಅಂತ ಪಂಡಾಲಿಗೆ ಎಂಕ್ಲಿಗೆ ಗೊತ್ತು ಜಾರಿ ಪಿ ಜಿ ಇಡಿತ್ತಲ್ಲ ಅವರು ಅಂಚ ಬಂಜಿ ಬೇನೆ ಅಂತ ಪಂಡಾಲಿಗೆ ಬಂಜಿ ಬೇನೆ ಅಂತ ಪನ್ನಾಗ ಅಲ್ತ ಪಿ ಜಿದ ಪೊಣ್ಣು ಲೇಕೊನೋದು ಆಸ್ಪತ್ರೆ ಪಾಡ್ಯರು ಅಂಚ ಅವಳು ಅಲ್ಲಿಗೂ ಆಪ್ರೇಷನ್ ಮಲ್ತಿಯರು ಆಪ್ರೇಷನ್ ಮಲ್ತು ಬುಡ್ದು ಬುಡಿಯರು ಧರ್ಮದ ಆಸ್ಪತ್ರೆ ಬುಡ್ದು ಬುಡ್ನಾಗ ದಾದ ಮಲ್ಪುನು ಬಕ್ಕ ವೇಗಾಸ್ ಪನ್ಪಿನ ಮಲ್ಲೇಶ್ವರಂ 18 ಕ್ರಾಸ್ ಒಂದು ವೇಗಾಸ್ ಪನ್ಪಿನ ಹಾಸ್ಪಿಟಲ್ ಉಂಟು 8 ಕಂತು ಪಾಡಿಯರು ಕಂತು ಪಾಡಿನಾಗ ಹಾಕುಲ್ದೆ ತೊಣ್ಣೆ ಹೆಜ್ಜಿಗೆ ಬಾಲೇನು ಎಡ್ಡೆ ಬರ್ಸ ಬತ್ತೊಂದಿತ್ತನಿಗೆ ಹಾಕುಲ್ದೆ ತೊಣ್ಣೆ ಹೆಜ್ಜಿಗೆ ಲಾಸ್ಟಿಗೆ ಏರ ದೇವೇರ್ ಲೆಕ್ಕ ಒಂಜಿ ನರಮಣಿ ಬರ್ತದೆ ಪಂಡೇರಿಗೆ ಮಳೆ ದಾಲೇಜರು ವೆಂಟಿಲೇಟರ್ ಪುರ ದಾಲೇಜ್ ಆಕ್ಸಿಜನ್ ಪುರ ದಾಲೇಜನ್ ಖಾಲಿ ಕಡಿದೇರು ಬರ್ಸಡ್ ಚಂಡಿ ಬಾಲೆ ಬಕ್ಕ ಉಲಾಯಿ ಲೆತ್ತು ಇಂಚಲ ಏರದನ್ನ ಪಂಡದು ಉಲಾಯಿ ಲೆತ್ತ ಪೇರಿಗೆ ಲೆತ್ತೊಂದು ಪೋದು ಬಾಲೆಗೆ ಮತಿ ಏಜ್ ಅಲ್ಲಿ ಕೋಮೋಗೆ ಪೋಯಲು ಬಕ್ಕ ನಡಿಯರಿಗೆ 16 ಗಂಟೆನ ಗಿಡಿ ಜನ ಬತ್ತರು ಅಲ್ಲ ಪಿ ಜಿದ ಪೊಣ್ಣನ ಅಣ್ಣಾಗ ಪಂಡಾಲು ಆಲಿಡೆ ಬತ್ತದು ಅಂಕುಲು ನಡಿಯರಿಗೆ ಕಾರ್ ಮಾಲ್ತೊಂದು ಹೋದ 5:30 ಗಂಟೆನಾಗ ಅವಳು ಎತ್ತಿನಾಗ ಬಾಲೆದ ಅಲಜ್ಜಾಲ ಕೋಮಗೆ ಪೋತಾಲು ಎಂಕಲ್ಡ ಪಾತೆರ ಬಂಡೆ ಅತ್ತೆನಾಗ ಪಾತೆರ ಐದು ಬಕ್ಕ ಅಲ್ಪನೆ 14 ದಿನ ಮುಟ್ಟ ಇತ್ತಲು ಬಕ್ಕ ಮಲ್ಲ ನಾರಾಯಣ ಸ್ವಾಮಿ ಬಂದು ಮಲ್ಲ ಸರ್ಜನ್ ಆರು ಪಂಡೇರು
ಈರು ಅಲ್ಲಿಗೆ ಅಮ್ಮತೆ ಈರಲ್ಡ ಪಾತೆಂಡ ಹಾಲು ಶರಾಪ ಪಂಡೇರು ಅನ್ಪದು ಪಾತೆರ್ನಂಗೆ ಮಂತು ಒಂದು ಚಡಾಲು ಬಕ್ಕ ಯಾನು ತೀರ್ಥ ಬತ್ತದ ಗಣಪತಿ ದೇವರನ್ನ ಮೂರ್ತಿ ಇತ್ತು ಐಟ್ ಬತ್ತದ ದೇವರಡ ನಟ್ಟಿ ಹುಷಾರು ಮಾಡ್ತದ ಕೊರಿಯರ್ನಂಡ ಯಾನು ಸಂಕಷ್ಟ ಪತ್ವೆ ಬಂದು ಅಂಚ ಬಯ್ಯನಾಗ ಬಾಲೆ ಕೊಂಬ ಬಿರಲು ಬಂದಾಯಲು ಕೊಂಬ ಬಿರಲು ಬಂದನಾಗ ಡಾಕ್ಟ್ರ್ ಬತ್ತ ಪಂಡೇರು ಮೀನಾಕ್ಷಿ ಆಶಲತನ ತಾಯಿ ಬನ್ನಿ ಪಂಡೇರು ಬಕ್ಕ ಪೋದು ತುನಕ ಅವಳು ಕಾಲು ಬೆರಳು ಅಲ್ಲಾಡಿಸ್ತಾ ಇದ್ದಾಳೆ ಬಂದು ಪಂಡೇರು ಅಂಚೆ ಬಕ್ಕ ಲೆತ್ತೆ ಮಸ್ತ್ ಪಾತೆರ್ಲೆ 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 ಪೂರ ಪಂಡೇರು ಏತು ಪಾತೆರ್ಲಿ ಪಾತೆರಿಯೇ ಮಸ್ತ್ ಪಾತೆರಿಯೇ ಅನ್ನಲ್ಲ ಅಲ್ಲಿ ಮಣಿ ತಿಜಾಲು ಬಕ್ಕ ಒಂಜಿ 10 ದಿನದ ಬಕ್ಕ ಕಣ್ಣು ಬುಲಾಯಲು ಕಣ್ಣು ಬುಲಾದು ಬಕ್ಕ ಕೋಮೊಡೆ ಇತ್ತಲ್ಲ ದಾಲ ಇಜ್ಜಾಲು ಕೋಮೊಡೆ ಇತ್ತಲ್ಲ ಬಕ್ಕ ಅವಳು ಕಾಸು ಖಾಲಿ ಆಣೆ ಅಂಕಲ್ಡ 4,25,000 ರೂಪಾಯಿ ಖಾಲಿ ಆಣೆ ಖಾಲಿ ಆನಾಗ ಒಂಜೊಂಜೆ ದೆತ್ತಿರಕಲು ಮಾತ 8 ಲೀಟರ್ ದೆತ್ತೇರು ಮಾತ ದೆತ್ತೇರು ಪಕ್ಕ ಕೊನೋಲೆ ಪಂಡೆ ಎಂಕಲ್ದ ಆದ ಮಲ್ಪುನು ಕಂತದ ಏಜ್ ಹಾಸ್ಪಿಟಲ್ಗೆ ಬಾಡಿಯ ಅವ್ರು ಲಂಚನೆ ಮಾತೆಲ್ಲ ಎಂಕ್ಲಿಗೆ ಸಹಾಯ ಮಲ್ತೇರು ಪೇಪರ್ ಎನ್ನ ಮಗಲ್ ಪೇಪರ್ ಟಿವಿ ಪೂರ ಪಾಡಿಯಲ್ಲ ಅಂಚ ಅವಳು 1 ಲಕ್ಷ ಚಿಲ್ಲರೆ ಅಂಡ್ ಅವಳ ಪಂಡೇರು ಕೊನೋಲೆ ಅಮ್ಮ ಆಪುಜಿ ಅವು 190 ಪೋತುನು 10 ಉಪ್ಪುನು ಇಲ್ಲಾಡ ಆತದು ಏತು ದಿನ ಉಪ್ಪು ಅಲ್ಲ 10 ದಿನ ತೂಲೆ ಬಂದು ಪಂಡೇರು ದೇವ್ರ ಧರ್ಮಡು ಒಂದೇ ನಿಮ್ಮುಟ್ಟ ಉಲ್ಲಲ್ಬಾ ಇದಕ್ಕೆ ಕುಡೋರೆ ಕ್ಯಾಂಪ್ಸಿಗೆ ಪೋಂಡು ಐದಕ್ಕೆ ಕ್ಯಾಂಪ್ಸಿಗೆ ಪೋಂಡು ಕ್ಯಾಂಪ್ಸಿಡು ಕೂಡ ಅಂಡು ಪುಣ್ಯಾತ್ಮೇರಾಯನ ಹಾಕ್ಲುಂಡತೆ ಯಾನು ಏರು ದಾದಂದು ಗೊತ್ತುಜಿ ಎನ್ನ ಮಗಲು ಟಿ ವಿಡು ಪೂರ ಪಾಡ್ನ ತೂದೆ ಹಾಕುಳು ಕಾಸು ದುಬ್ಬ ಹಿಡ್ದು ಪಿದಾಯಿ ಹುರುಡ್ದು ಪೂರ ಕಾಸು ಕಡಪುಡ್ದೇರು ಅಂಚದು ಎಂಕ ಕ್ಯಾಂಪ್ಸಿಡು ಒಂಜಿ ಎನ್ಮ ತಿಂಗೊಲಿತ್ತೆ ಜ್ಯೋತಿ ಕ್ಯಾಂಪ್ಸಿಡು ಅವಲ್ಲ ಕಾಸು ಮುಗೀರು ಏತಂದು ಕಾಸು ಪಾಡಲಿ ಭಾಳ ಇಂಪ್ರೂವ್ ಆಯ್ಚಾರ ಡಾಕ್ಟರ್ ಪಂತರ ಡಾಕ್ಟ್ರ್ ದಾಲ ಪಂತಜೇರು ಡಾಕ್ಟ್ರ್ ಅವು ಹೆಣ್ಣಿಕಳು ಪಿಜಿಯೋನೇ ಕೊರೋಡಾಲಿಗೆ ಒಂದು ಪಂತೇರು ಬಕ್ಕ ಟಿ ವಿ ದಿವೋಡು ಬಕ್ಕಲ್ಡ ಏತು ಬೋಡು ಆತು ಪಾತೆರೋಡು ಪನ್ಪೇರು ಪಾತೆ ಬಕ್ಕ ಟಿ ವಿ ದೀಪೆ ಕಾಮಿಡಿ ಅವಂದು ಪುರ ದೀಪೆ ತೆಲಿಪುವಾಲು ಅಲ್ಲೇ ತೆಲುಪು ನಡೆ ತೆಲಿಪುವಾಲು ಅತಪ್ಪು ಖರ್ಚುಂಡು ಬೇರೆ ಪನ್ನೆರಡು ಸಾಧ್ಯ ಹೆಚ್ಚು ಎಂಕ್ 1 ವರ್ಷಕ್ಕೆ 1 ಲಕ್ಷ 20,000 ಮರ್ದಿಗೆ ಆಪುಂಡು 1 ಲಕ್ಷ ವರ್ಷಲ ಎನ್ನ ಒಂಜಿ ಎಲ್ಲ ಮಗಲು ಕೊರ್ಪಾಲು ಬಕ್ಕ ಮಗೆ ಒಂತೆ ಕೊರ್ಪೆ ದೇವರಲ್ಲಿ ಆರಂಭದಲ್ಲಿ ಆಶಾಳಗಳನ್ನು ಎತ್ತಿಕೊಂಡೇ ಈ ಅಗಲ ಕಿರಿದಾದ ಓಣಿಯಲ್ಲಿ ಕರೆದುಕೊಂಡು ಹೋಗಬೇಕಾಗಿತ್ತು. ಮಳೆಗಾಲದಲ್ಲಿ ಅದು ಬಹಳ ಸವಾಲಿನ ಪರಿಸ್ಥಿತಿ. ಆ ಘಟನೆಯನ್ನು ಸ್ಥಳೀಯ ಸಂಜಿತ್ ಅವರು ನೆನಪಿಸಿಕೊಳ್ತಾರೆ. ಅಕ್ಲೆಗೊಟ್ಟು ರಡ್ಡು ಬೇನೆ ಇತ್ತು ನಕಲ ರಡ್ಡು ಬೇನೆ ಪಂಡು ಒಂಜಿ ಬಾಲೆನು ಬಾಲೆದು ದುಂಬುರ್ದು ಬೇನೆ ಪಂಡು ಒಂಜಿ ಅಕ್ಲೆ ಬರಿಯರು ಸಾದಿಜ್ಜಿ ಸಪೂರ ಸಾದಿಡು ಬಾಲೆನು ದಿರ್ತೊಂದು ಕೋಣ ಪೇರು ಬರ್ತೇರು ಕುಡೊಂಜಿ ಬೇನೆ ಬಾಲೆದಂಡು ಅಂಚ ರಡ್ಡು ಬೇನೆ ಅಂಚ ಈ ಬಾಲೆದ ಬೇನೆಗೆ ಎಂಕ್ಲೆ ಇದಾದವ ಹೆಲ್ಪ್ ಮಲ್ಪೊಲಿ ಕಾಸು ಕೋರಳೆ ಆತಿ ಕುಡೊಂಜಿ ಬೇನೆ ರೋಡ್ದ ಒಂಜಿ ಬೇನೆ ಇತ್ತನು ಅವ ಮಾತ್ರ ಎಂಕ್ಲು ಹೆಂಗೆ ಮಸ್ತೈಕು ಅರೆಗೆ ಶಾಸಕರಿಗೆಲ್ಲ ನಮ್ಮ ಕಾರ್ಪೊರೇಟ್ಗೆಲ್ಲ ಮಸ್ತ್ ಥ್ಯಾಂಕ್ಸ್ ಮಾಡೋದು ದಯಮಾಡ ಈತ ವರ್ಷ ಆ ಒಂದೊಂಜಿ 25 ವರ್ಷದ ಆ ಒಂದಿನ ಒಂಜಿ ರೋಡ್ದ ಬೇಲೆ ಆರು ಮಲ್ತೊಂದಿಲ್ಲ ಅಕ್ಕಲ ಒಂಜಿ ಬೇನೆ ನಾನೊಂಜಿ ಕಮ್ಮಿ ಅವು ಬಂದು ಏನೈಕು ಹೆಮ್ಮೆ ಬಡೆಪೆ ಅವು ಬೇಲೆ ಹೆಮ್ಮೆ ಅವು ಹಾಕ್ಲ ಬೇನೆ ಏರಿಯೋದು ಕಮ್ಮಿ ಬಂಡ ಅವೆಂಗ್ಲ ಶಾಸಕಿರ್ಬೇಕು ಕಾರ್ಪೊರೇಟ್ ಅವ ಪನ್ಪೇನೆ ಅಂಚೆ ಈ ಬೇನೆಗೆ ನಾನು ಜನಗಳನ್ನ ಪನ್ಪೇನೆ ಏರಲ್ಲ ಸಂಘ ಸಂಸ್ಥೆ ಹೆಲ್ಪ್ ಮಾಡಿ ಮಕ್ಳು ಇತ್ತನ ಬತ್ತು ಈ ಕುಟುಂಬ ನಂಜಿ ತೂವನ್ಲೆ ಪನ್ಪೆ. ಒಂದು ಜೀವ ಹೀಗೆ ನರಳುತ್ತಾ ಇರುವುದನ್ನು ಒಂದು ಕ್ಷಣ ನೋಡುವಾಗಲೇ ನಮಗೆ ಮನಸ್ಸು ಭಾರವಾಗುತ್ತದೆ. ಹೀಗಿರುವಾಗ ಈ ತಾಯಿ ಜೀವ ಕಳೆದ 12 ವರ್ಷಗಳಿಂದ ತನ್ನ ಒಡಲಿನ ಜೀವವೊಂದನ್ನು ಹೀಗೆ ಸಾಕಿ ಸಲಹಿ ಅದರ ನೋವು ಹಂಚಿ ಜೀವನ ಸಾಗಿಸುವುದಿದೆಯಲ್ಲ, ಅದು ಚಿಕ್ಕ ವಿಷಯವಲ್ಲ. ಮರ್ದು ತಪ್ಪಾಯಿರ ಗೊತ್ತುಜ್ಜಿ ಅಲ್ಲಿ ಅವು ಮೇಂಟೈನ್ ಪನ್ಪಿನ ಅನ್ನ ತರುತ್ತ ನರಮ್ದ ಅವು ಬಕ್ಕೊಂಜಿ ಬ್ರೂಜ್ ಹೊಡಕ್ಸುಂಡು ಅವು ಕಪತ ಬಕ್ಕ ಅವು ಒಂದೇ ಕುಡಂಜಿ ಮಾಡ್ದುಂಡು ಬರ್ಪುಲ್ಲ ನೆನಪು ಅವು ಅನ್ನ ಹಿಮೋಗ್ಲೋಬಿಂದ ಬಕ್ಕ ಒಂಜಿ ಪಿರ್ಸುದ ಅವು ಆತ 4 ಬಗೆ ಬಕ್ಕ ಪ್ಯಾನ್ ಉಂಡು ಬಕ್ಕ ಕುಡೊಂಜಿ ಒಂಜಿ ಎಲ್ಲ ಮಾತ್ರೆ ಕೊಡ್ತೀರ ಅವು ಎಂಚಿರಂದು ಹೆಂಗೆ ನಿಮುಟಲ್ಲ ಗೊತ್ತುಜ್ಜಿ ಅಲ್ಲಿಗೆ ಒಂಜಿ ವಸ್ತು ಬೊರ್ಚಿಂದಿಜ್ಜಿ ಪೂರಲ ಬೋಡು ತಿಂಗಳಿಗೆ 35 ಪ್ಯಾಡ್ ಬೋಡು ಪ್ಯಾಡ್ 35 ಪ್ಯಾಡ್ ಬೋಡು
ಬಕ್ಕ ಯೂರಿನ್ ಬ್ಯಾಗ್ ಬೋರ್ಡು ಬಕ್ಕ ಎಂದು ಚೇಂಜ್ ಮಲ್ಪೊಡು ಐದಕ್ಕಂದು ಬೋರ್ಡು ಟ್ಯೂಬು ರೈಸ್ ಟ್ಯೂಬು ಅಲ್ಲಿ ಪ್ರತಿ ಒಂಜಿಲ ಬೋರ್ಡಲ್ಲಿ ದಾಲ ಇಜ್ಜಿಂದ ಎರೆಬಲ್ಲಿ ಏತು ಬಂಗನಲ್ಲ ಪೋದಿ ಅನ್ನು ಮರ್ದು ಬರ ಕನಪು. ಆಶಾ ಅವರ ತಂದೆ ವಾಚ್ಮ್ಯಾನ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಒಬ್ಬ ಸಹೋದರ ಮತ್ತು ಸಹೋದರಿ ಇದ್ದಾರೆ. ಆಶಾಲತಾ ಅವರಿಗೆ ಈಗ 35 ವರ್ಷ. ಅವರ ಸಂಕಷ್ಟಕ್ಕೆ ಸ್ಪಂದಿಸಿರುವಂಥ ಆಭರಣ ಟೈಮ್ಲೆಸ್ ಜ್ಯುವೆಲ್ಲರಿ ಬೆಂಗಳೂರು ಇವರು ಆಭರಣ ಫೌಂಡೇಶನ್ ಮೂಲಕ ಆರ್ಥಿಕ ಸಹಾಯವನ್ನು ನೀಡಿದ್ದಾರೆ. ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮದ ಮೂಲಕ ಈ ಹಣವನ್ನು ನಾವು ಆಶಾಲತಾ ಅವರ ತಾಯಿಗೆ ಹಸ್ತಾಂತರಿಸುತ್ತಿದ್ದೇವೆ. ಕುಡೊಂಜಿ ಖುಷಿದ ವಿಚಾರ ಪಂಡ ನಮ್ಮ ಮಂಗಳೂರು ಬಿಡ್ದು ಬ್ಯಾಂಗ್ಳೂರ್ದೊಂಜಿ ಆಭರಣ ಫೌಂಡೇಶನ್ ಅಂಚ ಅಕ್ಲೊಂಜಿ ಈ ಮಕ್ಕಳೊಂಜಿ ನೆತ್ತ ಖರ್ಚುಗೊಂಜಿ ಅಕ್ಲ ಮಟ್ಟ ಒಂದು ಎಲ್ಲಿಯ ಮಟ್ಟದ ಒಂಜಿ ಸಹಾಯ ಮಲ್ಪೆ ಪಂದು ಎಂಕ್ ಮುರಣಿ ಬೇರೆ ಪಂಡೇರಿ ಎಂಗೆ ಮಸ್ತ್ ಖುಷಿ ಅಂಡಿ ಅಂಚ ಅಕ್ಲೆಗೆ ನಮ್ಮ ಮಾತಿನ ಪರವಾದೊಂಜಿ ಅಕ್ಲೆ ಧನ್ಯವಾದ ಪನೋಡಿ ಈ ಪೊರ್ತುಗು. ಆಭರಣ ಟೈಮ್ಲೆಸ್ ಜ್ಯುವೆಲ್ಲರ್ಸ್ ಬೆಂಗಳೂರು ಅಕಲ್ನ ಆಭರಣ ಫೌಂಡೇಶನ್ ಅದರಿಂದ ಇವತ್ತು ಈ ಕುಟುಂಬಕ್ಕೆ ಒಂದು 10,000 ರೂಪಾಯಿ ಅವರು ಸಹಾಯವನ್ನು ಕೊಟ್ಟಿದ್ದಾರೆ. ನಾವೀಗ ಅದನ್ನು ಸಂಜಿತ್ ಅವರ ಕೈಯಿಂದ ಅವರ ಕುಟುಂಬಕ್ಕೆ ಕೊಡಲಿ ಅಂತೇಳಿ ನಾವು ಎಲ್ಲ ಸ್ಥಳೀಯರು ಆಭರಣ ಫೌಂಡೇಶನ್ ಅಕ್ಕಳು ಬ್ಯಾಂಗ್ಳೂರು ಅಕ್ಕಳು ಸಹಾಯ ಮಾಡ್ತಿರತ್ತೆ ಇಂಕಳು ಏರಿದ ಆದಂದು ಅಕ್ಲಿಗೆ ಗೊತ್ತು. ಅಕ್ಲಿ ಮಸ್ತ್ ಕೃತಜ್ಞತೆ ನೀವೇನು ಹೆಲ್ಪ್ ಮಾಡಕ್ಲಿ. ನೀವು ಈ ಕುಟುಂಬಕ್ಕೆ ಸಹಾಯ ಮಾಡಲು ಬಯಸುತ್ತೀರಿ ಎಂದು ನಂಬಿದ್ದೇವೆ. ಸಹಾಯ ಮಾಡಬಹುದಾದ ಬ್ಯಾಂಕ್ ವಿವರ: ಹೆಸರು ಮೀನಾಕ್ಷಿ, ಬ್ಯಾಂಕ್ ಕೆನರಾ ಬ್ಯಾಂಕ್, ಬ್ರ್ಯಾಂಚ್ ಕಾವೂರು, ಪದವಿನಂಗಡಿ ರೋಡ್, ಪೋಸ್ಟ್ ಕೊಂಚಾಡಿ. ಅಕೌಂಟ್ ನಂಬರ್ 064 010 10 11 IFSC ಕೋಡ್ CNRB 0000 640. MICR ಕೋಡ್ 5750150013. ಕರುಣಾಳು ಬಾ ಬೆಳಕೆ, ಕೈ ಹಿಡಿದು ಮುನ್ನಡೆಸು ಆಶಾಳತನನ್ನು. ನಮಸ್ಕಾರ.